ಮಂಗಳೂರಿನ ಪ್ಲನೇರ್ ಪ್ಲಾಟಿನಂ ಚಿತ್ರಮಂದಿರದ ಮುಂಭಾಗದಲ್ಲಿರುವ ಪ್ಲಾಟಿನಂ ಪಾಯಿಂಟ್ ಕಟ್ಟಡದಲ್ಲಿ ಗ್ರೀನ್ ಬ್ಯಾಂಬೂ ರೆಸ್ಟೋರೆಂಟ್ ಉದ್ಘಾಟನೆಗೊಂಡಿತು. ಅಬ್ದುಲ್ ಸತ್ತಾರ್ ಎಂಪಿ, ರಶೀದ್ ಎಂಎ, ಸಿದ್ದಿಕ್ ಎಂಪಿ, ಆರಿಫ್ ತುರ್ತಿ, ಮೊಯ್ದೀನ್ ಪಾಲುದಾರಿಕೆಯಲ್ಲಿ ಗ್ರೀನ್ ಬ್ಯಾಂಬೂ ರೆಸ್ಟೋರೆಂಟ್ ಅನ್ನ ಬ್ಯಾರಿಸ್ ಚೇಂಬರ್ಸ್ ಆಫ್ ಕಾಮರ್ಸ್ನ ಅಧ್ಯಕ್ಷ ಎಸ್ಎಂ ರಶೀದ್ ಹಾಜಿ ಅವರು ಗ್ರೀನ್ ಬ್ಯಾಂಬೂ ರೆಸ್ಟೋರೆಂಟ್ ಅನ್ನ ಉದ್ಘಾಟಿಸಿದ್ರು. ನಂತರ ಮಾತನಾಡಿದ ಅವರು, ದಿನದಿಂದ ದಿನಕ್ಕೆ ಮಹಾನಗರವಾಗಿ ಬೆಳೆಯುತ್ತಿರುವ ಮಂಗಳೂರಿನಲ್ಲೇ ಯಾವುದೇ ಉದ್ಯಮ ಪ್ರಾರಂಭಿಸಿದ್ರೆ ಯಶಸ್ಸು ಖಂಡಿತ. ಹಾಗಾಗಿ ಗ್ರೀನ್ ಬ್ಯಾಂಬೂ ರೆಸ್ಟೋರೆಂಟ್ ಮಂಗಳೂರಿನಲ್ಲಿ ಯಶಸ್ವಿಯಾಗ್ತಿದೆ ಎಂದು ಹೇಳಿದ್ರು. ನಮ್ಮ ಈ ಏರಿಯಾದಲ್ಲಿ ತುಂಬ ಹೋಟೆಲ್ಗಳುಂಟು, ವೆರೈಟೀಸ್ ಆಫ್ ಫುಡ್ಸ್ ಈ ರೋಡಲ್ಲಿ ಅವೈಲೇಬಲ್ ಆಗ್ತದೆ. ನಮ್ಮ ಬೆಂಗಳೂರಲ್ಲಿ ಹೇಗೆ ನಾವು 100 ಫೀಟ್ ರೋಡಲ್ಲಿ 80 ಫೀಟ್ ರೋಡಲ್ಲಿ ಹಾಗೆ ಉಂಟು, ಹಾಗೆ ಇಲ್ಲಿ ಸಹ ಅಂಥ ಹೋಟೆಲ್ಗಳು ತುಂಬ ಉಂಟು. ದೇವರು ಒಳ್ಳೇದು ಮಾಡಲಿ, ಇವರಿಗೆ ಈ ಹೋಟೆಲ್ಗೆ ಯಶಸ್ವಿಗೊಳಿಸಲಿ. ಇದರ ಮುಂಚೆ ಹೀಗೆ ಆಗಲಿ. ಇದರಲ್ಲಿ ಒಂದು ಪಂಪಿಲ್ ತ್ವಾಖಾ ಜುಮಾ ಮಸೀದಿಯ ಖತೀಬ್ ಹಫೀಜ್ ಅಬ್ದುಲ್ ರೆಹಮಾನ್ ಸಕಾಫಿ ಕಾಮಿಲ್ ದುವಾ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಇಫ್ತಿಖಾರ್ ಅಲಿ ಅವರು ಮಾತನಾಡಿ ಶುಭ ಹಾರೈಸಿದ್ರು. We wish you all the best for doing such a wonderful place like Falneer. Falneer is a place where you need actually this type of restaurant with type of biryanis and Arabic food. And I see that the way you have done the interior, the way you have done your bamboo style structure, I think you are going to encourage and entertain a lot of local crowd and the students crowd of part of Kerala. ಗ್ರೀನ್ ಬ್ಯಾಂಬೂ ರೆಸ್ಟೋರೆಂಟ್ನ ಪಾಲುದಾರ ಅಬ್ದುಲ್ ಸತ್ತಾರ್ ಎಂಪಿ ರೆಸ್ಟೋರೆಂಟ್ನಲ್ಲಿ ದೊರಕುವ ಖಾದ್ಯಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಅರಬಿಕ್ ಫುಡ್ ಅಲ್ಲಿ ನಮ್ಮದು ಫೋರಮ್ ಹಾಲ್ ಇದೆ, ಆದರೂ ಇದು ಅದರಿಂದ ಡಿಫ್ರೆಂಟ್. ಈ ಮೈನ್ ನಮ್ಮದು ಮಕ್ಕಳು ರೀತಿಯಲ್ಲಿ ನಾವು ಹಿಡಿದು ಮಟನಲ್ಲಿ ನಾವು ತುಂಬ ಡಿಫ್ರೆಂಟ್. ಅದು ಮಟನಲ್ಲಿ ಕೂಡ ಮಾಡುವ, ಮಟನಲ್ಲಿ ಅದು ಟೇಸ್ಟ್ ಮಟನಲ್ಲೇ ತಿನ್ನಬೇಕು. ಮಟನಲ್ಲಿ ತಿಂದರೆ ಅದು ಸಾಫ್ಟ್ ಮಟನ್ ಸಿಗ್ತದೆ. ಈ ಸಂದರ್ಭ ಇಸ್ಲಾಮಿಕ್ ಕಲ್ಚರಲ್ ಸೆಂಟರ್ನ ಪ್ರಧಾನ ಕಾರ್ಯದರ್ಶಿ ಮುಂತಾಜ್ ಅಲಿ ಕೃಷ್ಣಾಪುರ, ಬ್ರೈಟ್ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಅಬ್ದುಲ್ ಜಲೀಲ್ ಮೊಂಟುಕೂಡಿ, ತಾಲೂಕು ಪಂಚಾಯತ್ ಸದಸ್ಯ ಹೈದರ್ ಕೈರಂಗಳ, ಶಾಂತಿಪಲ್ಯ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ನಾಸರ್, ಪುಸೂರ್ ಜುಮಾ ಮಸೀದಿಯ ಅಧ್ಯಕ್ಷ ಬಾಪಾಜಿ, ರಿಯಾಜ್, ಅಶ್ರಫ್ ಕಲಾಕರ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.